ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಕಡಲೆ ಮನೇಲಿ ಸುಕ್ಕ ಮತ್ತು ಟೊಮೆಟೊ ಸಾರು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1/4 kg ಕಡಲೆ, 1/4 kg ಮನೋಲಿ ಅಂದರೆ ತೊಂಡೆಕಾಯಿ ಹೇಳ್ತಾರೆ ಕನ್ನಡದಲ್ಲಿ. ಈಗ 20 ಮೆಣಸು ಫ್ರೈ ಮಾಡಿದ್ದು, ಗ್ರೈಂಡ್ ಮಾಡಲಿಕ್ಕೆ 1 ಸ್ಪೂನು ಸಾಸಿವೆ, 1/2 ಸ್ಪೂನು ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1 ನೀರುಳ್ಳಿ, 1 ಕಪ್ಪು ತೆಂಗಿನ ತುರಿ. ಟೊಮೆಟೊ ಸಾರು ಮಾಡಲಿಕ್ಕೆ ಒಗ್ಗರಣೆಗೆ ಬೇಳೆ, ಉದ್ದಿನ ಬೇಳೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಒಗ್ಗರಣೆಗೆ. ಇದು ರಸಮ್ ಮಾಡಲಿಕ್ಕೆ ನಾನು ಟೊಮೆಟೊ ಮಿಕ್ಸಿಯಲ್ಲಿ ಹಾಕಿದ್ದು. ಮತ್ತು ಇದು ಮೇಯ್ನ್ ಯಾವುದಂದರೆ ಇದು ಮೇಯ್ನ್ ನುಗ್ಗೆ ಸೊಪ್ಪು ರಸಮ್ ಟೊಮೆಟೊ ಸಾರು ಉಂಟು, ಅದಕ್ಕೆ ಫ್ರೈ ಮಾಡಿ ಹಾಕಲಿಕ್ಕೆ ಒಳ್ಳೆ ಆಗ್ತದೆ ಟೇಸ್ಟ್. ಈಗ ಒಂದು ಕುಕ್ಕರಿಗೆ ಒಂದು ಕಡಲೆ ಹಾಕುವ ಬೇಯಲಿಕ್ಕೆ. ಈಗ 1.5 ಲೋಟದಷ್ಟು ನೀರು ಹಾಕುವ ಬೇಯಲಿಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ತುಂಡು ಬೆಲ್ಲ ಹಾಕುವ. ಈಗ ಮುಚ್ಚಳ ಮುಚ್ಚಿ 10 ವಿಸಿಲ್ ಇಡುವ. 10 ವಿಸಿಲ್. ಈಗ ಒಂದು ಸಣ್ಣ ಕಡಾಯಿ ಇಡುವ, ಅದಕ್ಕೆ ಎಣ್ಣೆ ಹಾಕುವ. ಸಾರು ಮಾಡಲಿಕ್ಕೆ ರಸಮ್, ಸ್ವಲ್ಪ ಸಾಸಿವೆ ಮತ್ತು ಸಿಡಿಲಿ. ಈಗ ಉದ್ದಿನ ಬೇಳೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕುವ. ಇದು ಚೆನ್ನಾಗಿ ಫ್ರೈ ಮಾಡಿ. ಈಗ ಅರ್ಧ ಕಪ್ನಷ್ಟು ನೀರುಳ್ಳಿ ಹಾಕುವ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನುಗ್ಗೆ ಸೊಪ್ಪು ಹಾಕುವ ಫ್ರೈ ಮಾಡಲಿಕ್ಕೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಟೊಮೆಟೊ ಮಿಕ್ಸಿಯಲ್ಲಿ ಹಾಕಿದ ಇದಕ್ಕೆ ಹಾಕುವ. ಇದು ನುಗ್ಗೆ ಸೊಪ್ಪು ತುಂಬ ಒಳ್ಳೆ ಜೀವಕ್ಕೆ. 4 ಮೊಟ್ಟೆಯ ಶಕ್ತಿ ಉಂಟಂತೆ ಇದರಲ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇದು ಹಸಿ ವಾಸನೆ ಹೋಗೋ ತನಕ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ, ಸ್ವಲ್ಪ ಬೆಲ್ಲ ಹಾಕುವ. ಈಗ ನೀರು ಹಾಕುವ. 1 ಸ್ಪೂನು ಸಾಂಬಾರು ಪೌಡ್ರ್ ಹಾಕುವ. ರಸಮ್ ಪೌಡ್ರ್ ಅಂದರೆ ಈಗ ಮುಚ್ಚಳ ಮುಚ್ಚುವ. 5 ನಿಮಿಷ ಕುದಿತು ಬರಲಿ. ಮಿಕ್ಸಿಯಲ್ಲಿ ಮೆಣಸು ಮತ್ತು ಸ್ವಲ್ಪ ಹುಣಸೆಹಣ್ಣು. ಈಗ ಸಾಸಿವೆ ಮತ್ತು ಕೊತ್ತಂಬರಿ ಎಲ್ಲ ಹಾಕುವ. ಅರ್ಧ ಸ್ಪೂನು ಅರಶಿನ, 1/4 ಲೋಟ ನೀರು ಹಾಕಿ ಗ್ರೈಂಡ್ ಮಾಡುವುದು. ಈಗ ಮುಚ್ಚಳ ತೆಗೆಯುವ. ಒಳ್ಳೆ ಕೊದಿತಾ ಬರ್ತುಂಟು. ಇದಾಯಿತು, ಗ್ಯಾಸ್ ಆಫ್ ಮಾಡಿ. ಈಗ ಕಡಲೆ ಬೇಯಲಿಕ್ಕೆ ಸ್ವಲ್ಪ ಒಗ್ಗರಣೆ ಇಡುವ. ಸಾಸಿವೆ, ಸ್ವಲ್ಪ ತೊಂಡೆಕಾಯಿ ಬೇಯಲಿಕ್ಕೆ. ಇದು ಕಡಲೆ ಕುಕ್ಕರಲ್ಲಿಟ್ಟೆ. ಕರಿಬೇವು ಹಾಕುವ. ಈಗ ಬೆಳ್ಳುಳ್ಳಿ ಹಾಕುವ ಜಜ್ಜಿದ. ಚೆನ್ನಾಗಿ ಫ್ರೈ ಮಾಡುವ. ಈಗ ಮನೋಲಿ ಹಾಕುವ ತೊಂಡೆಕಾಯಿ. ಸ್ವಲ್ಪ 1/4 ಲೋಟ ನೀರು ಹಾಕುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಒಂದು 5 ನಿಮಿಷದ ಬೇಯಲಿ. ಈಗ ಇದಾಯಿತು, ಗ್ರೈಂಡ್ ಆಯಿತು. ಇಷ್ಟು ಗ್ರೈಂಡ್ ಆಯಿತು. ಈಗ ಅದೇ ಮಿಕ್ಸ್ ಜಾರಿಗೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಹಾಕುವ. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ. ಈಗ ಜಾಸ್ತಿ ನೈಸ್ ಆಗಲಿಕ್ಕಿಲ್ಲ, ಇಷ್ಟು ನೈಸ್ ಆದರೆ ಸಾಕು. ಇದಕ್ಕೆ ಈಗ ಕಾಯಿ ತುರಿ ಹಾಕುವ. 1 ಕಪ್ಪು ಕಾಯಿ ತುರಿ ಹಾಕುವ. ಇದು ಸ್ವಲ್ಪ ಕರ್ರ ಅಂತ ಗ್ರೈಂಡ್ ಮಾಡುವ, ಅಷ್ಟೇ ಸಾಕು. 1 ರೌಂಡ್ ಅಷ್ಟೇ. ಅಷ್ಟೇ ಸಾಕು, ನೈಸ್ ಆದರೆ. ಇಷ್ಟು ನೈಸ್ ಆದರೆ ಸಾಕು. ಇದಾಗಿದೆ ನೋಡುವ. ಕಡಲೆ ಚೆನ್ನಾಗಿ ಬೆಂದಿದೆ. ಅದಕ್ಕೆ ತೊಂಡೆಕಾಯಿಗೆ ಆ್ಯಡ್ ಮಾಡುವ. ಕಡಲೆಕಾಯಿ ಆ್ಯಡ್ ಮಾಡುವ. ಇದು ಮಸಾಲೆಯನ್ನು ಹಾಕುವ. ಮೊದಲಿಗೆ ನಾವು ಮೆಣಸೆಲ್ಲ ಸಾಂಬಾರಲ್ಲಿ ಹಾಕಿದ್ದು, ಕೊತ್ತಂಬರಿ, ಸಾಸಿವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದು.
ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಗ್ರೈಂಡ್ ಮಾಡಿದ ತೆಂಗಿನಕಾಯನ್ನು ಹಾಕುವ. ಬೆಳ್ಳುಳ್ಳಿ, ನೀರುಳ್ಳಿ ಮತ್ತು ಜೀರಿಗೆ ಎಲ್ಲ ಹಾಕಿದ ತೆಂಗಿನಕಾಯಿ ಮಸಾಲೆಯನ್ನು ಇದಕ್ಕೆ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಹಸಿ ವಾಸನೆ ಹೋಗೋ ತನಕ ಡ್ರೈ ಆಗಬೇಕಿದು. ಡ್ರೈ ಆಗ್ತದೆ ಉಂಟು. ಈಗ ಕಡಲೆ ಮಣ್ಣಲ್ಲಿ ಮತ್ತು ನುಗ್ಗೆ ರಸಮ್ ಮತ್ತು ಟೊಮೆಟೊ ಸಾರು. ರಸಮ್ ಮತ್ತು ಕಡಲೆ ಮಣ್ಣಲ್ಲಿ. ರಸಮ್ ಅಂದರೆ ನುಗ್ಗೆ ಸೊಪ್ಪು ಹಾಕಿದ ರಸಮ್ ಮತ್ತು ಕಡಲೆ ಮಣ್ಣಲ್ಲಿ ತುಂಬ ಒಳ್ಳೆ ಆಗ್ತದೆ. ಇದು ತುಂಬ ಒಳ್ಳೆ ಹೆಲ್ತಿಗೆ ನುಗ್ಗೆ ಸೊಪ್ಪುದು. ಅದೇ 4 ಮೊಟ್ಟೆಯ ಶಕ್ತಿ ಉಂಟಂತೆ ಇದರಲ್ಲಿ, ಅಷ್ಟು ಕ್ಯಾಲ್ಶಿಯಂ ಉಂಟಂತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.